ದಕ್ಷಿಣ ಭಾರತದಲ್ಲಿಯೇ ಕಾರ್ಣಿಕ ಕ್ಷೇತ್ರವಾಗಿ ನಿತ್ಯ ಸಹಸ್ರಾರು ಭಕ್ತರು ಭೇಟಿ ನೀಡುವ ಕ್ಷೇತ್ರ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ. ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಕ್ಷೇತ್ರದಲ್ಲಿ ಈ ಹಿಂದೆಯೂ ಬಹಳಷ್ಟು ಹರಕೆಯನ್ನು ಹೊತ್ತುಕೊಳ್ಳುತ್ತಿದ್ದರು. ಇದೀಗ ಗಂಟನಾದ ಸೇವೆ ಎಂಬ ಸೇವೆಯನ್ನು ಇಲ್ಲಿ ಆರಂಭಿಸಿದ್ದು, ಕಳೆದ ವಾರವಷ್ಟೇ ಆರಂಭಿಸಿರುವ ಈ ಸೇವೆಯನ್ನು ಈಗಾಗಲೇ 100ಕ್ಕೂ ಅಧಿಕ ಭಕ್ತರು ನೀಡಿದ್ದು, ಭಕ್ತರು ತಮ್ಮ ಇಷ್ಟಾರ್ಥವನ್ನು ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನಲ್ಲಿ ಪ್ರಾರ್ಥಿಸಿ ಈ ಸೇವೆಯನ್ನು ನೀಡಬಹುದಾಗಿದೆ. ಘಂಟೆಯ ನಾದದಿಂದ ಹೊರಹೊಮ್ಮುವ ಓಂಕಾರ ಸಮಸ್ತ ಲೋಕಗಳಿಗೂ ಹರಡುತ್ತವೆ. ಆದ್ದರಿಂದ ಇದು ಭಗವಂತನನ್ನು ತಲುಪುವ ಸುಲಭ ಮಾರ್ಗವಾಗಿದೆ. ಈ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ಭಗವಂತನಲ್ಲಿ ತಲುಪಿಸಬಹುದಾಗಿದೆ ಎಂದು ಶಾಸ್ತ್ರದಲ್ಲಿದೆ. ಮಂಗಳವಾರ ಬೆಳಿಗ್ಗೆ ಈ ಸೇವೆಯನ್ನು ಆರಂಭಿಸುವ ಮುನ್ನ ದೀಪ ಬೆಳಗಿಸಲಾಯಿತು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರತ್ನಾಕರ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಮೇಶ್ ಹೆಗ್ಡೆ ಕಲ್ಯ, ಗಂಟನಾದ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ಯೋಗೀಶ್ ಬಿ ಶೆಟ್ಟಿ ಬಾಲಾಜಿ, ಕಾರ್ಯಾಧ್ಯಕ್ಷರಾದ ರಮೇಶ್ ಶೆಟ್ಟಿ ಕಾಪುಕೊಲ್ಯ, ಪ್ರಧಾನ ಕಾರ್ಯದರ್ಶಿಯಾಗಿರುವ ಜಯರಾಮ ಆಚಾರ್ಯ, ಗೌರವ ಸಲಹೆಗಾರ ನಿರ್ಮಲ್ ಕುಮಾರ್ ಹೆಗ್ಡೆ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಶೇಖರ್ ಸಾಲ್ಯಾನ್, ನರಸಿಂಹ ತಂತ್ರಿಕಲ್ಯ, ಆರ್ಥಿಕ ಸಮಿತಿಯ ಶೈಲಪುತ್ರಿ ತಂಡದ ಮುಖ್ಯ ಸಂಚಾಲಕರಾದ ವಿದ್ಯಾಧರ ಪುರಾಣಿಕ, ಗಂಟನಾದ ಸೇವಾ ಸಮಿತಿಯ ಪ್ರಧಾನ ಸಂಚಾಲಕಿಯಾದ ಬೀನಾ ಬಿ ಶೆಟ್ಟಿ, ಸಂಚಾಲಕಿ ದೀಪಿಕಾ ವಜ್ರಕುಮಾರ್, ಮಮತಾ ವೈಶೆಟ್ಟಿ, ರಿತೇಶ್ ಶೆಟ್ಟಿ ಸೂಡಾ ಹಾಗೂ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.